ಒಂದು ತುಂಬಾ ಸ್ಪೆಷಲ್ ಆಗಿರುವಂತಹ ಖಡಕ್ಕಾಗಿರುವಂತಹ ಸುಟ್ಟ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಚಟ್ನಿಯನ್ನು ತುಂಬಾ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಖಡಕ್ಕಾಗಿರುವಂಥ ವಿಶೇಷವಾಗಿರುವಂಥ ಟೊಮೆಟೊ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಈ ಚಟ್ನಿ ಮಾಡಲಿಕ್ಕೆ ನಾನು 3 ನಾಟಿ ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ. ಇದು ಸ್ವಲ್ಪ ಹುಳಿಯಾಗಿ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಕೂಡ ಬೇಕಾಗುತ್ತೆ. ಇವಾಗ ಈ ಸ್ಟವ್ ಮೇಲೆ ಉರಿಯನ್ನು ಮೆಲ್ಲ ಇಟ್ಕೊಂಡು ಈ ಥರ ನಾವು ರೋಟಿ ಮಾಡುವಂತಹ ಗ್ರಿಲ್ ಇರುತ್ತಲ್ವ, ಅದನ್ನ ಇಟ್ಬಿಟ್ಟು ಟೊಮೆಟೊ ಹಣ್ಣನ್ನು ಇಟ್ಬಿಟ್ಟು ನಾವು ಇದನ್ನ ಸುಟ್ಕೋಬೇಕಾಗುತ್ತೆ. ಇದನ್ನ ಮಗುಚಿ ಇಟ್ಬಿಟ್ಟು ಮೆಲ್ಲ ಉರಿ ಇಟ್ಬಿಟ್ಟು ಈ ಥರ ಎಲ್ಲ ಕಡೆ ಸುಟ್ಕೋಬೇಕಾಗುತ್ತೆ. ಟೊಮೆಟೊ ಹಣ್ಣು ಒಳಗಡೆಯಿಂದ ಬೇಯಬೇಕು. ಬೆಂದ್ರೇ ಈ ಉರಿಯಲ್ಲಿದೆಯಲ್ವ, ಬೆಂದ್ರೇ ಆ ಟೊಮೆಟೊ ಹಣ್ಣಿನ ಚಟ್ನಿಯ ರುಚಿ ತುಂಬಾ ಅದ್ಭುತವಾಗಿರುತ್ತೆ. ಅರೆ ಬರೀ ಬೇಯಿಸಬೇಡಿ, ನೀಟಾಗಿ ಬೇಯಬೇಕಾಗುತ್ತೆ. ನೋಡಿ, ಮೆತ್ತಗಾಗಬೇಕು. ಈ ಥರ ಸ್ಕಿನ್ನೆಲ್ಲ ಹೋಗುತ್ತೆ ಅದರದ್ದು, ಬಟ್ ಈ ಥರ ಆದ್ರೇ ನೀಟಾಗಿ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಟೊಮೆಟೊ ಹಣ್ಣಿನ ಈ ಚಟ್ನಿ ಸಖತ್ತಾಗಿ ಸೂಪರಾಗಿ ಬರುತ್ತೆ. ಒಂದ್ಸರಿ ಟೊಮೆಟೊ ಹಣ್ಣನ್ನು ನಾವು ಸುಟ್ಟಾದ ನಂತರ ಇವಾಗ ನಿಮಗೆ ಹಸಿಮೆಣಸಿನ್ಕಾಯಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. 3 ಸಾಕಾಗುತ್ತೆ, ಬಟ್ ನಾನು 5 ಹಾಕ್ಕೊಂಡಿದ್ದೇನೆ. ಸಖತ್ ಖಾರ ಬರುತ್ತೆ. ಖಾರ ಜಾಸ್ತಿ ಇರಲಿ ಅಂತ ನಾನು 5 ಹಾಕ್ಕೊಂಡಿದ್ದೇನೆ. ಒಂದು ಅರ್ಧ ಈರುಳ್ಳಿನ ಎಸಲಾಗಿ ಕಟ್ ಮಾಡ್ಕೊಳ್ಳಿ. ಅದಾದ ನಂತರ ಒಂದು ಬೆಳ್ಳುಳ್ಳಿ ಗೊಂಚಲು ಕೂಡ ಇಟ್ಕೊಂಡಿದ್ದೇನೆ. ಒಂದು ತುಂಡು ಶುಂಠಿ. ಇಷ್ಟನ್ನು ನಾವು ಒಟ್ಟಿಗೆ ಸುಡ್ಬೋದು, ಅಥವಾ ಬೇರೆ ಬೇರೆ ಬೇಕಾದರೂ ನಾವು ಈ ಥರ ಸುಟ್ಕೋಬೋದು. ಮೆಲ್ಲ ಉರಿ ಇಟ್ಟು ಇದೇ ಗ್ರಿಲ್ಲಲ್ಲಿ ನಾವು ಸುಟ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಕೂಡ ಸುಟ್ಕೊಂಡ್ರೇ ಈ ಟೊಮೆಟೊ ಹಣ್ಣಿನ ರುಚಿ ಚೆನ್ನಾಗಿ ಬರುವುದು. ಸುಟ್ಕೋಬೇಕು ಅನ್ನೋದರ ಬದಲು ನೀವು ಕರಟಿಸಬೇಡಿ, ಜಸ್ಟ್ ಸುಡೋದಷ್ಟೇ. ಅದಾದ ನಂತರ ಈ ಟೊಮೆಟೊ ಹಣ್ಣಿನ ಸುಟ್ಟಿರೋ ಸಿಪ್ಪೆ ಇದೆಯಲ್ವ, ಈ ಬ್ಲ್ಯಾಕ್ ಆಗಿರುತ್ತಲ್ವ, ಕರಟಿರುತ್ತಲ್ವ, ಆ ಭಾಗನ ನಾವು ತೆಗೆದು ಬಿಡಬೇಕು. ಇಲ್ಲದಿದ್ದರೆ ನಿಮಗೆ ಚಟ್ನಿ ಕಹಿ ಬರುತ್ತೆ. ಎಲ್ಲ ಟೊಮೆಟೊ ಹಣ್ಣಿದು ಸಿಪ್ಪೆನ ತೆಗೆದು ಬಿಡಿ. ಅದೇ ಥರ ಈ ಮೆಣಸಿರುತ್ತಲ್ವ, ಹಸಿಮೆಣಸಿನ್ಕಾಯಿ, ಅದು ಕೂಡ ಅಷ್ಟೇ. ಜಾಸ್ತಿ ಸುಟ್ಟಿದ್ರೆ ಅದರ ಕರಟಿರೋ ಭಾಗ ಇರುತ್ತಲ್ವ, ಅದು ರಿಮೂವ್ ಮಾಡಬೇಕು. ಈರುಳ್ಳಿದು ಅಷ್ಟೇ, ಬೆಳ್ಳುಳ್ಳಿ ಸಿಪ್ಪೆ ಕೂಡ ಅಷ್ಟೇ, ಶುಂಠಿ ಕೂಡ ಅಷ್ಟೇ. ಕರಟಿರೋ ಭಾಗನ ರಿಮೂವ್ ಮಾಡಬೇಕು. ಟೊಮೆಟೊನ ಕಟ್ ಮಾಡಿಕೊಂಡು ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ. 3 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು 4-5 ಹಸಿಮೆಣಸಿನ್ಕಾಯಿ, 5-6 ಎಸಳು ಬೆಳ್ಳುಳ್ಳಿ, ಸುಟ್ಟಿರುವಂಥ ಬೆಳ್ಳುಳ್ಳಿ, ಒಂದು ತುಂಡು ಶುಂಠಿ, ಈರುಳ್ಳಿ. ಅದಾದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. 4-5 ಕಾಳುಮೆಣಸು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ. ಇಷ್ಟೇ, ನೀರು ಹಾಕಲಿಕ್ಕಿಲ್ಲ, ಡೈರೆಕ್ಟಾಗಿ ನಾವು ರುಬ್ಕೊಳ್ಳೋದು. ನೋಡಿ, ಬಾಯಿ ನೀರು ಉರಿಸುವಂತಹ ಸಖತ್ ಟೆಂಪ್ಟಿ ಆಗಿರುವಂತಹ ಸುಟ್ಟ ಟೊಮೆಟೊ ಹಣ್ಣಿನ ಚಟ್ನಿ ರೆಡಿಯಾಗಿದೆ. ಇಷ್ಟೇ. ನಿಮ್ಮ ಹತ್ರ ಒಂದು ವೇಳೆ ಗ್ರಿಲ್ ಇಲ್ಲದಿದ್ದರೆ ನೀವು ಒಂದು ಬಾಣಲೆ ತಗೊಂಡು ಅದರ ಮೇಲಿಟ್ಟು ಕೂಡ ನಾವಿದನ್ನ ಬಾಡಿಸ್ಕೋಬೇಕು. ಆವಾಗ ಅದು ಕರೆಕ್ಟಲ್ಲ. ಬಟ್ ನಾವು ಗ್ರಿಲ್ಲಲ್ಲಿ ಸುಟ್ಟರೆ ಒಂದು ಸ್ವಲ್ಪ ಕರೆಟಿದಾಗುತ್ತೆ. ಬಟ್ ಆ ಕರೆಟಿರೋ ಭಾಗನ ತೆಗೆದುಬಿಟ್ಟು ನಾವು ಚಟ್ನಿ ಮಾಡ್ಕೋಬೇಕಾಗುತ್ತೆ. ಬಟ್ ನಂಬಿ ಒಂದ್ಸರಿ ನೀವು ಈ ಚಟ್ನಿ ಮಾಡಿದರೆ ಮತ್ತೆ ಮಾಡ್ತಾರೆ, ಅಷ್ಟು ಟೆಂಪ್ಟಿ ಆಗಿರುತ್ತೆ. ರೆಸಿಪಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.